ಹೋಳಿಗೆ ಥರ ಒಂದು ತುಂಬಾ ಸುಲಭವಾಗಿ ತುಂಬಾ ಕಮ್ಮಿ ಟೈಮಲ್ಲಿ ಮೆದುವಾಗಿ ಹೂರಣ ಚಪಾತಿಯನ್ನು ಮಾಡುವಂಥ ತುಂಬಾ ಸುಲಭದ ವಿಧಾನವನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಯಾರು ಬೇಕಾದರೂ ಬರೀ 5ರಿಂದ 10 ನಿಮಿಷದಲ್ಲಿ ಮಾಡ್ಬೋದು. ಈ ಚಪಾತಿನ ತಿನ್ನೋದಕ್ಕಿಲ್ಲ ಇದೆಯಲ್ವ, ನಿಮಗೆ ಪಲ್ಯ ಆಗಲಿ ಅಥವಾ ಗ್ರೇವಿ ಆಗಲಿ ಸಾಗಾಗಲಿ ಚಟ್ನಿ ಆಗಲಿ ಯಾವುದು ಬೇಡ, ಹಾಗೇ ತಿನ್ಬೋದು. ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ರುಚಿಯಾಗಿರುವಂತಹ ಹೂರಣ ಚಪಾತಿ ಮಾಡಲಿಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಗೋಧಿ ಹಿಟ್ಟು. ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1 ಕಪ್ಪಷ್ಟು ಕಾಯಿ ತುರಿನ ತಗೋಬೇಕು. ನಾವು ತುರಿದು ಬಿಟ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಅರ್ಧ ಕಪ್ಪಷ್ಟು ಬೆಲ್ಲ. ಇವಾಗ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂಚೂರು ಬಿಸಿ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮ್ ಇಟ್ಕೊಂಡು. ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಕಾಯಿ ತುರಿನ ಹಾಕೊತಾ ಇದ್ದೇನೆ. ಇದಕ್ಕೆ ಬೇಕಿದ್ರೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಕೂಡ ಹಾಕ್ಕೊಂಡು ಹುರಿದ್ಕೋಬಹುದು. ಇಲ್ಲದಿದ್ದರೆ ನೀವು ಹಾಗೇನೆ ಹುರಿದ್ಕೋಬಹುದು, ಏನು ತೊಂದರೆ ಇಲ್ಲ. ನನಗೆ ಆ್ಯಕ್ಚುಲ್ ಆಗಿ ತುಪ್ಪ ಆವಾಗಲೇ ಹಾಕಲಿಕ್ಕೆ ಮರ್ತೋಯ್ತು. ಚೆನ್ನಾಗಿ ಹುರಿದ್ಕೊಳ್ಳಿ. ಕಾಯಿದು ಹಸಿ ಫ್ಲೇವರ್ ಹೋಗಿ ನೋಡಿ ಈ ಥರ ಬಿಡಿ ಬಿಡಿ ಆಗುತ್ತಲ್ವಾ, ಅಲ್ಲಿ ತನಕ ಇದನ್ನ ಒಂಚೂರು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಕೋಬೇಕು. ಇವಾಗ ನಾನು ಇದಕ್ಕೆ ಬೆಲ್ಲನ ಹಾಕೊತಾ ಇದ್ದೇನೆ. ಅರ್ಧ ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮೀಡಿಯಂ ಫ್ಲೇಮೇ ಇರಲಿ. ಬೆಲ್ಲ ಚೂರು ನೀರಾಗೋ ತನಕ ಅಷ್ಟೇ ನಾವು ಇದನ್ನ ಹುರಿದ್ರೆ ಸಾಕು, ತುಂಬ ಇದಾಗೋದು ಬೇಡ. ಈಗ ಸ್ಟವನ್ನು ನಾನು ಬಂದ್ ಮಾಡ್ತಾ ಇದ್ದೇನೆ. ಈ ಹೂರಣ ರೆಡಿ ಮಾಡ್ಕೊಂಡಿದ್ದೀವಲ್ವಾ, ಇದೊಂದು ಚೂರು ತಣ್ಣಗಾದ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೂರು ರುಬ್ಕೋಬೇಕು. ನೋಡಿ ಈ ಥರ ಆದರೆ ಸಾಕು, ಈ ಥರ ಆದರೆ ಸಾಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ರುಚಿಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇದು ಆಪ್ಷನಲ್. ಮೈದಾ ಹಿಟ್ಟು ಹಾಕಿದರೆ ನಮಗೆ ಚಪಾತಿ ಲಟ್ಟಿಸ್ಕೊಳ್ಳಿಕ್ಕಿದೆಯಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ, ಮೆತ್ತಗೆ ಬರುತ್ತೆ. ಒಳ್ಳೆ ಕಲರ್ ಬರಲಿಕ್ಕೆ ಒಂಚೂರು ಅರಿಶಿನ ಪುಡಿನ ಹಾಕೊತಾ ಇದ್ದೇನೆ. ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಚಪಾತಿ ಹೋಳಿಗೆ ಥರ ಕಲರ್ ಬರುತ್ತೆ. ಇನ್ನೊಂದು ಏನು ಅಂತಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಫಸ್ಟ್ ಒಂಚೂರು ಮಿಕ್ಸ್ ಮಾಡ್ಕೊಂಬಿಡಿ, ಯಾಕಂತಂದರೆ ಉಪ್ಪೆಲ್ಲ ಹಾಕಿದ್ವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೋಡಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ. ಫಸ್ಟ್ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡು ಬಿಡಿ. ನೋಡಿ ಈ ಥರ ಸ್ವಲ್ಪ ಅಂಟಾದ ನಂತರ ಇವಾಗ ಮಿಕ್ಕಿದ ನೀರನ್ನು ಹಾಕೊತಾ ಇದ್ದೇನೆ, ಬಟ್ ನೋಡ್ಕೊಂಡು ಹಾಕೊಳ್ಳಿ ನೀರನ್ನು. ಈಗ ಚೆನ್ನಾಗಿ ನಾವಿದನ್ನ ನಾದ್ಕೋಬೇಕು. ನೋಡಿ ಕೈಗೆ ಅಂಟೋ ಥರ ಹಿಟ್ಟು ಈ ಹದಕ್ಕೆ ಬಂದ ನಂತರ ಇದಕ್ಕೊಂದು ಸ್ವಲ್ಪ ಇವಾಗ ನಾವು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲನ್ನು ಹಾಕೊತಾ ಇದ್ದೇನೆ. ಇವಾಗ ಮತ್ತೆ ನಾವಿದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಅಂಟು ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ಮೆತ್ತಗೆ ಬರೋ ಥರ ಅಂಟಾಗಿ ಬರೋ ಥರ ನಾವು ನಾದ್ಕೋಬೇಕು. ಒಂದು ವೇಳೆ ತುಂಬ ಮೆತ್ತಗಾಯಿತು ಅಂತಂದರೆ ಟೆನ್ಷನ್ ಬೇಡ, ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಳ್ಳಿ. ಗಟ್ಟಿ ಆಯಿತು ಅಂತಂದರೆ ಒಂಚೂರು ನೀರು ಹಾಕ್ಕೊಳ್ಳಿ. ಅಂಟು ಬಂದಿಲ್ಲ ಅಂತಂದರೆ ಮತ್ತೆ ಒಂಚೂರು ಆಯಿಲನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮೆತ್ತಗೆ ಆಗೋ ಥರ ನಾವು ರೆಡಿ ಮಾಡಬೇಕು. ನೋಡಿ ಕರೆಕ್ಟಾಗಿ ಹಿಟ್ಟು ಹದ ಆಗಿದೆ. ಇವಾಗ ಇಷ್ಟು ಹದ ಆದರೆ ಇದೆಯಲ್ಲ, ಇಷ್ಟು ಮೆತ್ತಗಾದರೆ ನಾವಿದನ್ನ ನೆನೆಸ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗಲೇ ಡೈರೆಕ್ಟಾಗಿ ಇಮ್ಮಿಡಿಯೇಟಾಗಿ ಚಪಾತಿ ಮಾಡ್ಬೋದು. ಇವಾಗ ನಾನು ಚಪಾತಿಗೆ ಉಂಡೆನ ರೆಡಿ ಮಾಡ್ಕೊತಾ ಇದ್ದೇನೆ. ನೋಡಿ ದೊಡ್ಡ ಉಂಡೆ ಬೇಡ, ಇಷ್ಟು ಸಾಕು. ಸ್ವಲ್ಪ ಈ ಚಪಾತಿನ ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಉಂಡೆನ ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟಿಗೆ ಕೋಟ್ ಮಾಡಿಕೊಂಡು ಲಟ್ಟಿಸಲಿಕ್ಕೆ ಶುರು ಮಾಡೋಣ.
ಸರ್ಕ್ಯುಲರ್ ಆಗಿ ಈ ಥರ ರೌಂಡ್ ಆಗಿ ಚಪಾತಿನ ನಾರ್ಮಲ್ ಆಗಿ ನೀವು ಹೇಗೆ ಲಟ್ಟಿಸ್ಕೊತೀರೋ ಆ ಥರ ಲಟ್ಟಿಸ್ಕೊಳ್ಳಿ. ನೋಡಿ ಈ ಹದ ಬಂದ ನಂತರ ಈ ಥರ ಇಷ್ಟು ದೊಡ್ಡದಾದ ನಂತರ ಇವಾಗ ಇದಕ್ಕಿದೆಯಲ್ವ ಸ್ವಲ್ಪ ಹೂರಣನ ಇಟ್ಬಿಟ್ಟು ಇಲ್ಲಿ ಮಿಡ್ಲಲ್ಲಿ ನೋಡಿ ಜಸ್ಟ್ ಈ ಥರ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ರೌಂಡಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನ ಈ ಥರ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಚೂರು ಒಣ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೀಟಾಗಿ ಹೂರಣ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಲಟ್ಸೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಈ ಹೂರಣ ಚಪಾತಿನ ತುಂಬ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂತಂದರೆ ಹೂರಣ ಹಾಕಿರೋದ್ರಿಂದ ಮತ್ತೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಷ್ಟು ಹಾಕಿದರೆ ನೋಡಿ ಇಷ್ಟು ದಪ್ಪ ಆದರೆ ಸಾಕು, ಚೆನ್ನಾಗೇ ಇರುತ್ತೆ. ಈ ಥರ ನೋಡಿ ಈ ಥರ ಎಲ್ಲದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಬಿಟ್ಟು ಅದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೋಡಿ ಈ ಥರ ಸ್ಮೋಕ್ ಬರೋ ಥರ ಹೈ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ತುಪ್ಪನ ಈ ಥರ ಸವರ್ಕೊಳ್ಳಿ. ತುಪ್ಪ ಸವರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ಚಪಾತಿನ ಹಾಕೊತಾ ಇದ್ದೇನೆ. ಮೇಲ್ಗಡೆಯಿಂದ ಮತ್ತೊಂಚೂರು ನಾವು ತುಪ್ಪನ ಸವರಿದ್ರೆ ಒಳ್ಳೆಯದು. ಒಂದು ಸೈಡ್ ಸ್ವಲ್ಪ ಹೊತ್ತು ಕಾಯಿಸಿದ ನಂತರ ಇವಾಗ ಮಗುಚಿ ಹಾಕೋಣ. ತುಪ್ಪ ಇಲ್ಲದಿದ್ದರೆ ನೀವು ಎಣ್ಣೆ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಹಾಕೋಬಹುದು. ನೀಟಾಗಿ ಕಾಯಿಸ್ಕೊಳ್ಳಿ. ನೀಟಾಗಿ ಕಾದ ನಂತರ ತೆಗೆದು ಬಿಡೋಣ. ನೋಡಿದ್ರಲ್ವ ಇಷ್ಟೇ ಎಷ್ಟು ಸುಲಭವಾಗಿ ಹೂರಣದ ಚಪಾತಿಯನ್ನು ಮಾಡಿದ್ವಿ ಅಂತ. ನಿಮಗೆ ಇದೆಯಲ್ವ ಈ ಥರ ಬೆಲ್ಲ ಹಾಕಿ ಸ್ವೀಟಾಗಿ ಮಾಡಿದರೆ ತಿನ್ನೋದಕ್ಕೆ ಪಲ್ಯ ಆಗಲಿ ಸಾಗು ಆಗಲಿ ಚಟ್ನಿ ಆಗಲಿ ಯಾವುದೂ ಬೇಡ. ಇಲ್ಲ ನಿಮಗೆ ಸ್ವೀಟ್ ಇಷ್ಟ ಆಗಲ್ಲ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡಿ ಬರೀ ಕಾಯಿಯನ್ನು ಹಾಕಿಬಿಟ್ಟು ಬೇಕಾದರೂ ಈ ಥರನೇ ಮಾಡ್ಬೋದು. ಇಲ್ಲ ನಿಮಗೆ ಹದಾ ಸಿಹಿ ಬೇಕು ಅಂತಂದರೆ ಬೆಲ್ಲ ಒಂಚೂರು ಕಮ್ಮಿ ಹಾಕಿ. ತುಂಬ ಅಂತಂದರೆ ತುಂಬ ರುಚಿಯಾಗಿರುತ್ತೆ. ತುಪ್ಪದ ಜೊತೆ ತಿನ್ನಲಿಕ್ಕೆ ಇನ್ನು ಮಜವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟಪಡ್ತಾರೆ, ಯಾಕಂತಂದರೆ ಸ್ವಲ್ಪ ಸಿಹಿ ಫ್ಲೇವರ್ ಇರೋದ್ರಿಂದ. ನೀವು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಗೆಯೇ ಇದನ್ನ ಮಾಡಿ ಕಳಿಸ್ಕೊಡ್ಬೋದು. ಒಂದ್ಸರಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ನಮಗೆ ಮಾಡಲಿಕ್ಕೆ ಕೂಡ ಕಷ್ಟ ಇಲ್ಲ, ಫಟಾಫಟ್ ಅಂತ ಮಾಡಿಬಿಡ್ಬೋದು. ರೆಸಿಪಿ ಎಲ್ಲ ನಾನು ನಿಮಗೆ ಪರ್ಫೆಕ್ಟಾಗಿ ಹೇಳಿದ್ದೀನಿ. ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.